ಚಂದನವನ ಹಾಗೆ ಇತರ ಚಿತ್ರರಂಗದತ್ತ ಒಮ್ಮೆ ಕಣ್ಣಾಯಿಸಿದರೆ ಅಜಗಜಾಂತರ ವ್ಯತ್ಯಾಸಗಳೇ ಇವೆ. ಇದು ಅನೇಕ ವಿಚಾರಗಳಲ್ಲಿ ಆಗಿರ್ಬೋದು. ಇನ್ನು ನಮ್ಮ ಸ್ಟಾರ್ಗಳು ವಿದೇಶದಲ್ಲಿರೋ ನಮ್ಮವರಿಗೆ ಸಿಗ್ತಾರಾ ಅಂತ ಕೇಳಿದ್ರೆ ಉತ್ತರ ಬರೀ ಮುಗುಳ್ನಗು ಅಷ್ಟೇ. ಈ ವಿಚಾರದಲ್ಲಿ ಪರಭಾಷಾ ಚಿತ್ರರಂಗದವರ ಬಗ್ಗೆ ಹೇಳೋದಾದ್ರೆ ಅವಾಗವಾಗ ಈವೆಂಟ್ನಲ್ಲಿ ಭಾಗವಹಿಸಿ ಅಲ್ಲಿರೋ ಅವರವರ ಭಾಷಿಗರನ್ನು ಭೇಟಿ ಮಾಡ್ತಾರೆ. ಆದ್ರೆ ಇದು ನಮ್ಮಲ್ಲಿ ಏಕಿಲ್ಲ ಅನ್ನೋ ಪ್ರಶ್ನೆ ಅದೆಷ್ಟೋ ವಿದೇಶದಲ್ಲಿರೋ ನಮ್ಮವರದು. ಆದ್ರೆ ಇನ್ಮುಂದೆ ಈ ವಿಚಾರವಾಗಿ ವಿದೇಶದಲ್ಲಿರೋ ಕನ್ನಡಿಗರು ಕೊರಗೋ ಅವಶ್ಯಕತೆ ಇಲ್ಲ. ಅದು ಏಕೆ ಗೊತ್ತಾ? ನಮ್ಮ ಸ್ಟಾರ್ಗಳು ವಿದೇಶದಲ್ಲಿರೋ ಭಾರತೀಯರಿಗೆ ಸಿಗಬೇಕು ಎಂದು ರಾಜೇಶ್ ಬ್ರಹ್ಮಾವರ್ ಪಣ ತೊಟ್ಟಿದ್ದು, ಹೀಗಾಗಿ ಇದಕ್ಕೆ ರೂಪುರೇಷೆಗಳನ್ನು ಹಾಕಿಕೊಂಡಿದ್ದಾರೆ. ಇದಕ್ಕಾಗಿ ಬಾಕ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಇವರು ಆಯೋಜಿಸಿದ್ದು, ಚಂದನವನದಲ್ಲಿ ರಾಜೇಶ್ ಬ್ರಹ್ಮಾವರ್ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬರ್ತಿದೆ. ಜನವರಿ 5 ಭಾನುವಾರದಂದು ರಾಜೀವ ಗಾಂಧಿ ಒಳಾಂಗಣ ಕ್ರೀಡಾಂಗಣ ಚಾಮರಾಜಪೇಟೆ ಬೆಂಗಳೂರಿನಲ್ಲಿ ಬಾಕ್ಸ್ ಕ್ರಿಕೆಟ್ ನಡೆಯಲಿದೆ. ಡಿಎಸ್ ಮ್ಯಾಕ್ಸ್ ಪ್ರಾಯೋಜಕತ್ವದಲ್ಲಿ ನಡೆಯೋ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಸೆಲೆಬ್ರಿಟಿಗಳು, ಪೊಲಿಟಿಷಿಯನ್ ಹಾಗೆ ಪತ್ರಕರ್ತರ ಒಟ್ಟು 12 ಟೀಮ್ ಭಾಗವಹಿಸಲಿದೆ. ಹಾಗಾದ್ರೆ ಈ ಪಂದ್ಯಾಟದಲ್ಲಿ ಯಾರ್ಯಾರ ಟೀಮ್ ಆಟವಾಡಲಿದೆ ಇವೆಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ. ಎಂಎಲ್ಎ ರಾಜುಗೌಡ, ಲೂಸ್ ಮಾದ ಯೋಗೀಶ್, ಶ್ರೀನಗರ್ ಕಿಟ್ಟಿ, ಧರ್ಮಕೀರ್ತಿರಾಜ್, ಧರ್ಮ, ಸಂಚಾರಿ ವಿಜಯ್, ರವಿಚೇತನ್, ಥ್ರಿಲ್ಲರ್ ಮಂಜು, ರಾಹುಲ್ ಹಾಗೆ ಪತ್ರಕರ್ತರ ಅಸೋಸಿಯೇಷನ್ ನಿಂದ ಸದಾಶಿವ ಶೆಣೈಯವರ ಕ್ಯಾಪ್ಟನ್ಶಿಪ್ನಲ್ಲಿ ಒಂದು ತಂಡ ಕ್ರಿಕೆಟ್ ಆಡಲಿದೆ. ಈಗಾಗಲೇ ರಾಜೇಶ್ ಬ್ರಹ್ಮಾವರ್ ಬಗ್ಗೆ ಚಿತ್ರರಂಗವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು, ಇವರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಏಕೆಂದರೆ ರಾಜೇಶ್ ಬ್ರಹ್ಮಾವರ್ ಈ ಹಿಂದೆ ರಾಜ್ ಕಪ್ ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿ ಯಶಸ್ವಿಯಾಗಿದ್ರು. ಅಷ್ಟೇ ಅಲ್ಲದೆ ದೇಶ ವಿದೇಶಗಳಲ್ಲಿ ಪಂದ್ಯಾಟವನ್ನು ನಡೆಸಿದ್ದು ಶ್ರೀಲಂಕಾದ ಕನ್ನಡಿಗರು ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಹಾಗೆ ಈ ಬಾರಿಯೂ ರಾಜೇಶ್ ಬ್ರಹ್ಮಾವರ್ ಬಾಕ್ಸ್ ಕ್ರಿಕೆಟ್ನ ಮೊದಲ ಪಂದ್ಯಾಟವನ್ನು ರಾಜ್ಯ ರಾಜಧಾನಿಯಲ್ಲಿ ಆಯೋಜಿಸಿದ್ರೆ ಮುಂದಿನ ವರ್ಷಗಳಲ್ಲಿ ದೇಶ ವಿದೇಶದಾದ್ಯಂತ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಿದ್ದಾರೆ. ಈ ಮೂಲಕ ನಮ್ಮವರಿಗೆ ನಮ್ಮ ಸ್ಟಾರ್ಗಳು ಹತ್ತಿರವಾಗಲಿದ್ದಾರೆ. ಅದೇನೇ ಇರಲಿ, ರಾಜೇಶ್ ಬ್ರಹ್ಮಾವರ್ ಅವರ ಈ ನೂತನ ಪ್ರಯತ್ನಕ್ಕೆ ಶುಭವಾಗಲಿ ಎನ್ನುವುದೇ ನಮ್ಮ ಹಾರೈಕೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.